ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ರಹ್ಮಾವರ ತಾಲೂಕು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಬ್ರಹ್ಮಾವರ ತಾಲೂಕಿನ ಶೌರ್ಯ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರವು ಬಾರ್ಕೂರು ಕಚ್ಚೂರು ಶ್ರೀ ನಾಗೇಶ್ವರ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬ್ರಹ್ಮಾವರ ಪೊಲೀಸ್ ಉಪನಿರೀಕ್ಷಕ ಅಶೋಕ್ ಅವರು ಉದ್ಘಾಟಿಸಿದರು. ಬ್ರಹ್ಮಾವರ ತಾಲೂಕಿನ ಹಿರಿಯ ಆಟೋ ಚಾಲಕರಾಗಿ ತುರ್ತು ಸಂದರ್ಭದಲ್ಲಿ ಅಶಕ್ತರಿಗೆ ನೆರವಾದ ಸಿಲ್ವೆಸ್ಟರ್ ವಾರಿಸ್ ಅವರನ್ನು ಸನ್ಮಾನಿಸಲಾಯಿತು. ಶೌರ್ಯ ತಂಡದಲ್ಲಿದ್ದು ಆಕಸ್ಮಿಕ ನಿಧನರಾದ ರಮೇಶ್ ನಾಯಕ್ ಮನೆಯವರಿಗೆ ಸಹಾಯಧನ ವಿತರಿಸಲಾಯಿತು. ಬಾರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿ, ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ, ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ದರ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ಬಾಯಸ್, ಯೋಜನೆಯ ಜಿಲ್ಲಾ ನಿರ್ದೇಶಕ ನಾಗರಾಜ್ ಶೆಟ್ಟಿ ಶೌರ್ಯ ವಿಪತ್ತು ತಂಡದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಗೊತ್ತಿಲ್ಲ ಎಷ್ಟು ದಿನ ಆದಿಲ್ಲ, ಇತ್ತೀಚಿನ ದಿನಗಳಲ್ಲಿ 20-30 ವರ್ಷಕ್ಕೂ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಹಾಗಾದ್ರೆ ಅವರು ಅಷ್ಟೊಂದು ಆ ಒಂದು ಸ್ವಚ್ಛ ಮನಸ್ಸು ಇರ್ಬೋದು, ಗೊತ್ತಿಲ್ಲ, ದೇವರ ಒಂದು ಆಶೀರ್ವಾದ ಅನುಗ್ರಹ ಇರ್ಬೋದು. ಆ ಸ್ವಚ್ಛ ಮನಸ್ಸಿಗೆ ಅಥವಾ ಆ ಒಂದು ಏನು ಪ್ರತಿಫಲ ನಿರೀಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಸೇವೆಗೆ ಭಗವಂತನ ಒಂದು ಅನುಗ್ರಹ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ನಾವು ಕೂಡ ಈ ಶೌರ್ಯದ ಮೂಲಕ ಇವತ್ತು ನಾವು ಏನು ಒಂದು ಸಮಾಧಾನವನ್ನು ಅಥವಾ ನಮ್ಮ ಊರಲ್ಲಿ ಆಗತಕ್ಕಂಥ ಒಂದು ಏನು ಕಷ್ಟಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಘಟನೆಯನ್ನು ಹೇಳಿ ಮುಗಿಸ್ತೇನೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ನಮ್ಮ ಕುಂದಾಪುರದ ಶೆಟ್ಟಿಪಾಲು ಅನ್ನುವಲ್ಲಿ ನಾನು ಆ ಊರಿಗೆ ಹೋಗಬೇಕಾದಾಗ ಆ ಊರಿನಲ್ಲಿ ಅದರ ಮುಂಚಿನ ದಿನ, ನಾನು ಹೋಗುವ ಮುಂಚಿನ ದಿನ ನಮ್ಮ ಒಬ್ಬ ಶೌರ್ಯದ ಹುಡುಗರಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದ. ಒಂದು ಕಾರಣದಿಂದ ಪಾಪ ಸಣ್ಣ ವಯಸ್ಸಿನಲ್ಲಿ ಅವನು ಪ್ರಾಣ ಕಳ್ಕೊಂಡಿದ್ದ. ಮನೆಯಲ್ಲಿರುವುದು ಒಂದು ತಾಯಿ ಮಾತ್ರ, ಇನ್ನೊಬ್ಬ ಇರುವ ಸಹೋದರ ಎಲ್ಲೋ ಬೆಂಗಳೂರಲ್ಲಿದ್ದಾರೆ. ಅವನು ಬಂದಿದ್ದಾನೆ, ತಮ್ಮ ಡೆತ್ತಾಗಿರೋ ಸುದ್ದಿ ಕೇಳಿ ಇಲ್ಲೆಲ್ಲ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಬಂದಿದ್ದಾನೆ. ಒಂದು ದಿನ ಆಗಿದೆ. ಮರುದಿನ ಒಂದು ಹೊಸ ಮನೆ, ಒಂದು ಹಂಚಿನ ಮನೆ, ದೊಡ್ಡ ಶ್ರೀಮಂತ ಕುಟುಂಬ ಅಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬ, ಒಂದು ಹಂಚಿನ ಮನೆ ಕಟ್ಟಿದ್ದಾನೆ. ಇನ್ನೂ ಪ್ರವೇಶ ಆಗಿಲ್ಲ, ಗೃಹ ಪ್ರವೇಶ ಆಗಿಲ್ಲ. ಅಂತ ದಿನದಲ್ಲಿ ಆ ಮನೆಯ ಮೇಲೆ ಒಂದು ದೊಡ್ಡ ಮರ ಇನ್ನೂ ಬಿದ್ದಿಲ್ಲ, ಬೀಳುವ ಹಂತಕ್ಕೆ ಬಂದು ನಿಂತಿದೆ. ನನ್ನ ಜೊತೆಗೆ ನಾನು ಹೋಗಿದ್ದು ಸಾಂತ್ವನ ಹೇಳಲಿಕ್ಕೆ ಆ ಮನೆಗೆ. ನಮ್ಮ ಶೌರ್ಯದ ಹುಡುಗ ಅಂತೇಳಿ ನನ್ನ ಜೊತೆ ನಮ್ಮ ಶೌರ್ಯದ ಕ್ಯಾಪ್ಟನ್ ಬಂದಿದ್ರು, ಅವರು ಊರು ಬೇರೆ. ಹೋಗಿ ಮರ ನಿಂತಿದ್ದು ನೋಡಿ ನನಗೆ ಬೇಸರ ಆಯ್ತು. ಒಂದು ಕಡೆಯಿಂದ ತಾಯಿ ಮಗನನ್ನು ಕಳೆದುಕೊಂಡ ನೋವು, ಇನ್ನೊಂದು ಕಡೆಯಿಂದ ಆ ಮರ ಇನ್ನೇನು ಬಿದ್ರೆ, ಅದು ಬೀಳು ಹಂತದಲ್ಲಿದೆ, ಬಿದ್ರೆ ಅವ ಏನು ಕಟ್ಟಿ ನನ್ನ ತಾಯಿ ಮತ್ತು ನಾನು ಸುಖವಾಗಿ ವಾಸವಾಗಬೇಕನ್ನುವಂತ ಒಂದು ಸೂರು ಅಥವಾ ಒಂದು ಮನೆಯನ್ನು ಕಟ್ಟಿ ಅವನ ದೇಹತ್ಯಾಗ ಆಗಿದೆ. ಆ ತಾಯಿಗೊಂದು ಮನೆ ಬೇಕಿತ್ತು. ಪಕ್ಕದ ಮನೆಯಲ್ಲಿ ಪಾಪ ಇದೆ ಅದು, ಆ ತಾಯಿ ಒಂದು ಕಡೆ ಮಗನ ನೋವಿನಲ್ಲಿದೆ. ಈ ಮರ ಬಂದು ನಿಂತಿದೆ. ಅಷ್ಟೊತ್ತಿಗೆ ಎಲ್ಲರೂ ನಮ್ಮ ಒಕ್ಕೂಟದವರೆಲ್ಲ ಬಂದವರು ಹೇಳಿದ್ರು, ಇಲ್ಲ ಪಂಚಾಯತ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಈಗ ಪ್ರಕಾಶ್ ಶೆಟ್ಟಿ ಹೇಳಿದ್ರು, ಪಂಚಾಯತ್ಗೆ ಮಾಹಿತಿ ಕೊಟ್ಟಿದ್ದೇವೆ, ಬರ್ತಾರೆ ಕಡಿತಾರೆ ಅಂತೇಳಿ. ನಾನು ಕೇಳಿದೆ, ಪಂಚಾಯತ್ನವ್ರು ಬಂದ್ರೆ ನಿಮ್ಗೆ ಏನು ಮರ ತೆಗೆದು ಕೊಡ್ತಾರೆ ಏನು ಅಂತೇಳಿ. ಇಲ್ಲ, ಫೋಟೋ ಕಳಿಸಿದ ಮೇಲೆ ಅವರು ಅದಕ್ಕೆ ಚಾರ್ಜ್ ಕೊಡ್ತಾರೆ, ಎಷ್ಟು ಸಮಥಿಂಗ್ ಇರ್ಲಿ, ತಪ್ಪಲ್ಲ. ಆದ್ರೆ ಅವರು ಬರುವ ವೇಳೆ ಏನಾದರೂ ಸಮಯ ಲೇಟ್ ಆದ್ರೆ ಆ ಮರ ಬಿದ್ರೆ ಎಷ್ಟು ಖರ್ಚಾಗಬಹುದು ಯೋಚನೆ ಮಾಡೋಣ. ನಾನು ಅಷ್ಟೇ ಹೇಳಿದ ನಾನೇನು ನಮ್ಮ ಶೌರ್ಯದ ಕ್ಯಾಪ್ಟನ್ಗೆ ಏನು ಹೇಳಿಲ್ಲ. ಶೌರ್ಯದ ಕ್ಯಾಪ್ಟನ್ ಹೊರಗಡೆ ಹೋದ್ರು ಒಂದು ಫೋನ್. ಕೂಡಲೇ ಶ್ರೀನಿವಾಸ್ ಉಡುಪ, ಯೋಜನಾಧಿಕಾರಿಗಳಾದ ರಮೇಶ್ ಪಿ, ಜಯವಂತ್ ಪಠಗಾರ, ಕಿಶೋರ್ ಕುಮಾರ್, ಗಣೇಶ್ ಆಚಾರ್ಯ, ಶೌರ್ಯ ಸಮಿತಿಯ ಮಂಜುನಾಥ್ ಪೂಜಾರಿ, ಪುರುಷೋತ್ತಮ್, ನಿತೇಶ್ಗೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್, ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.